ಬಿಸಿಲು, ಮಳೆ, ಚಳಿಯಲ್ಲಿ ಬರೀ ಮೈಯಲ್ಲಿ ಹುಲಿವೇಷ, ಬೇಡರ ವೇಷ ಸೇರಿದಂತೆ ಮನೋರಂಜನೆಗಾಗಿ ಕುಣಿಯುವ ಕಲಾವಿದರ ಪರಿಶ್ರಮ ನಿಜಕ್ಕೂ ಮೆಚ್ಚಲೇಬೇಕು. ಕೃಷ್ಣಾಷ್ಟಮಿ, ಗಣೇಶೋತ್ಸವ ಹಾಗೂ ನವರಾತ್ರಿ ಹಬ್ಬದ ಸಂದರ್ಭಗಳಲ್ಲಿ ಬಲು ಆಕರ್ಷಕವಾಗಿ ವಿವಿಧ ಮನೋರಂಜನಾ ವೇಷಗಳು ತುಳುನಾಡಿನಲ್ಲಿ ಎಲ್ಲೆಡೆ ಕಾಣಸಿಗುತ್ತೆ. ತುಳುನಾಡು ಸಂಸ್ಕೃತಿಯ ನೆಲೆವೀಡು. ಇಲ್ಲಿ ಅನೇಕ ಸಂಪ್ರದಾಯಗಳಿವೆ. ಅದೇ ರೀತಿ ಇಲ್ಲಿ ತಾಸೆ ಪೆಟ್ಟಿಗೆ ಮರುಳಾಗದವರಿಲ್ಲ. ಕಾರ್ಕಳ ತಾಲೂಕು ಬೈಲೂರು ಗುಡ್ಡೆಂಗಡಿಯ ತಂಡವೊಂದು ಬೇಡರ ವೇಷ ಧರಿಸಿ ನೃತ್ಯ ಮಾಡುತ್ತಾ ಜನರನ್ನು ಮನೋರಂಜನೆಗೊಳಿಸುತ್ತಿದ್ದಾರೆ. ಹಳ್ಳಿ ಜನರ ತಂಡವೇ ಇದರಲ್ಲಿದೆ. ಶಿಸ್ತಿನ ಮನೋರಂಜನೆ ನೋಡುವಾಗ ಮನಕ್ಕೊಂದು ಹಿತವಾದ ಭಾವನೆ ಮೂಡುತ್ತದೆ. ವಿಡಿಯೋನೊಮ್ಮೆ ನೋಡಿ. ಒಂಜಿ ಮಾತ ಪೋಂದುಲಾರ ಎಂಕಲ್ನ ಸಾಧಾರಣ ಹಿರಿಯಡ್ಗ ಊರು ಗುಡ್ಡೆಂಗಡಿ ಎಂಕುಲು ಮಲ್ಪೆ ಮಾಪು ಮೂಜಿ ದಿನ ಮಾತು ಮುಜಿ ಇನ್ ಕೋಡೆ ಇನಿ ಎಲ್ಲ